ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತ ಮಂಗಳೂರು, ಪುತ್ತೂರು ತಾಲೂಕು ಸಹಕಾರಿ ಯೂನಿಯನ್ ನಿಯಮಿತ ಪುತ್ತೂರು ಮತ್ತು ಪುತ್ತೂರು ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಸಹಕಾರ ಮತ್ತು ಸಹಭಾಗಿತ್ವದಲ್ಲಿ 67ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2020 ಕಾರ್ಯಕ್ರಮವು ಪುತ್ತೂರಿನ ಕೊಂಬೆಟ್ಟು ಎಂ ಸುಂದರರಾವ್ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಹಕಾರ ಸಪ್ತಾಹ ಉದ್ಘಾಟನೆ ಹಾಗೂ ಕೊರೋನೋತ್ತರ ಸಹಕಾರ ಸಂಸ್ಥೆಗಳ ಜವಾಬ್ದಾರಿ ಮತ್ತು ಪಾತ್ರ ಎಂಬ ವಿಚಾರದ ಬಗ್ಗೆ ವಿಚಾರಗೋಷ್ಠಿ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಅಭಿನಂದನೆಗಳು ಉದ್ಘಾಟನೆ ಮಾಡಿದಂಥ ಎಲ್ಲ ಬಂಧುಗಳಿಗೆ, ಗಣ್ಯರಿಗೆ. ಇದೀಗ ಧ್ವಜಾರೋಹಣವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕ್ರಿಯಾಶೀಲ ಚಟುವಟಿಕೆಯ ಶಾಸಕರು, ತನ್ನದೇ ಆದಂಥ ಶೈಲಿಯಲ್ಲಿ ಕ್ರಿಯಾತ್ಮಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತನ್ನದಾದಂಥ ಮಹತ್ತರ ಕೊಡುಗೆಯನ್ನು ನೀಡ್ತಾ ಇರುವಂಥ ನೆಚ್ಚಿನ ಶಾಸಕರಾಗಿರುವಂಥ ಶ್ರೀಯುತ ಸಂಜೀವ ಮಠಂದೂರು ಇದೀಗ ಆಶಯದ ನುಡಿಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪಾರದರ್ಶಕವಾಗಿ, ವ್ಯವಸ್ಥಿತವಾಗಿ ಸದಸ್ಯ ಬೆಳೆಗಾರರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲಿ ಬಹಳ ವಿಶೇಷವಾದಂಥ ಒಂದು ಸಾಧನೆ 1920ನೇ ಸಾಲಿನಲ್ಲಿ ದಾಖಲೆ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಉದ್ಘಾಟನೆಯನ್ನು, ನಮ್ಮ ಜಿಲ್ಲೆಯ ಉದ್ಘಾಟನೆಯನ್ನು ನಾವು ಪುತ್ತೂರಿನಲ್ಲಿ, ವಿಶೇಷವಾಗಿ ಪುತ್ತೂರಿಗೆ ವಿಶೇಷವಾದಂಥ ಒಂದು ಗೌರವ ಸಹಕಾರಿ ಕ್ಷೇತ್ರದಲ್ಲಿದೆ. ಕಾರಣ ನಮ್ಮ ಜಿಲ್ಲೆಯಲ್ಲಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರವನ್ನು 1912ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದವರು ಮೊಳಹಳ್ಳಿ ಶಿವರಾಯರು. ಇಲ್ಲಿಂದಲೇ ಇವತ್ತು ಸಹಕಾರಿ ಸಪ್ತಾಹ ಪ್ರಾರಂಭ ಆಗಿದೆ. ನೆಹರೂರರ ಜನ್ಮ ದಿವಸದಿಂದ ಪ್ರಾರಂಭಗೊಂಡು 7 ದಿವಸಗಳ ಕಾಲ ಜಿಲ್ಲೆಯಾದ್ಯಂತ ಪ್ರತಿಯೊಂದು ದಿವಸವೂ ನಾವು ಒಂದೊಂದು ವಿಷಯದ ಬಗ್ಗೆ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ನಾಳೆ ಮಂಗಳೂರಿನಲ್ಲಿ 67ನೇ ಅಖಿಲ ಭಾರತ ಸಪ್ತಾಹದ ರಾಜ್ಯ ಮಟ್ಟದ ಸಮಾರಂಭ ನಡೀಲಿಕ್ಕಿದೆ. ಇದನ್ನು ಕೂಡ ಯಶಸ್ವಿಯಾಗಿ ಸಹಕಾರ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀನಿವಾಸ ಪೂಜಾರಿಯವರು ಎಲ್ಲರೂ ಬಂದು ನೆರವೇರಿಸಲಿಕ್ಕಿದ್ದಾರೆ. ಮುಖ್ಯವಾಗಿ ವಿಶೇಷವಾಗಿ ಈ ಸಲ ಸಹಕಾರಿ ಕ್ಷೇತ್ರದಲ್ಲಿ ನಮಗೆ ಕೇಂದ್ರ ರಾಸಾಯನಿಕ ಗೊಬ್ಬರ ಸಚಿವರಾದಂಥ ಸನ್ಮಾನ್ ಶ್ರೀ ಇಲ್ಲಿಯವರಾದಂಥ ಸದಾನಂದಗೌಡರವರು ಸಹಕಾರಿ ಕ್ಷೇತ್ರಕ್ಕೆ ದೇಶದಲ್ಲೇ ಪ್ರಥಮವಾಗಿ ಜನೌಷಧಿ ಕೇಂದ್ರದ ಒಂದು ವಿತರಕರನ್ನಾಗಿ ನೇಮಕ ಮಾಡಿದ ರಾಜ್ಯದಲ್ಲಿ. ಇನ್ನು ಮುಂದೆ ಕೇರಳ ಹಾಗೂ ಗೋವಾದ ವಿತರಣೆಯನ್ನು ಕೂಡ ನಮಗೆ ನೀಡಲಿಕ್ಕಿದ್ದಾರೆ. ಇದನ್ನು ನಾವು ಪ್ರತಿ ಗ್ರಾಮಾಂತರ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಪ್ರಥಮ ಆದ್ಯತೆಯನ್ನು ನೀಡು, ಆ ಮೂಲಕ ಜನರ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಹಕಾರಿ ಕ್ಷೇತ್ರ ಕೆಲಸ ಮಾಡುವ ರೀತಿಯಲ್ಲಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೊಂಡು ಎಲ್ರಿಗೂ ದೀಪಾವಳಿಯ ಶುಭಾಶಯವನ್ನು ಕೋರಿ ನನ್ನ ಮಾತು ಮುಗಿತು. ಜೈ ಹಿಂದ್, ಜೈ ಸಾಕು. ಇವತ್ತು ಸಹಕಾರಿ ಉತ್ಸವದ ಉದ್ಘಾಟನೆ ನಡೆದಿದೆ. ವಿಶೇಷವಾಗಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಉದ್ಘಾಟನೆಯೊಂದಿಗೆ ಆಗಮಿಸಿ ತುರ್ತಾದ ಕಾರ್ಯಕ್ರಮ, ನಾಳೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಂಗಳೂರಿನಲ್ಲಿದ್ದರೂ ಈ ನಮ್ಮ ಮೇಲೆ ಪ್ರೀತಿ ಇಟ್ಟು ಕಡೆ ತನಕ ನಿಂತು ಧನ್ಯವಾದದೊಂದಿಗೆ ಊಟ ಆಗಿ ಇಲ್ಲಿಂದ ಹೋಗುವಂಥದ್ದು ಬಹಳ ಈ ಒಂದು ಸಹಕಾರಿ ಉತ್ಸವಕ್ಕೆ ಮೆರುಗನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಸಹಕಾರಿ ಸಪ್ತಾಹ ವಿಶೇಷವಾಗಿ ಜರುಗಬೇಕಿದ್ದರೆ ಪತ್ರಿಕಾ ಮಾಧ್ಯಮದ ಮಿತ್ರರ ಸಹಕಾರ ಅತ್ಯಂತ ವ್ಯವಸ್ಥಿತವಾಗಿ ನಡೆದು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ವಂದನೆಯನ್ನು ತಿಳಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಮ್ಮ ಹೊಸಮಠ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ 2010ರಿಂದ 2020ರವರೆಗೆ ಕೆಲಸ ಮಾಡಿದ್ದೇನೆ. ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದರಲ್ಲಿ ತೃಪ್ತಿ ಇದೆ, ಅದನ್ನು ಗುರುತಿಸಿದ್ದಾರೆ. ಅದಲ್ಲದೆ ನಾನು 25 ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ, ಅಂದರೆ ನಮ್ಮ ಪ್ರಾಥಮಿಕ ಸಂಘದ ಸದಸ್ಯನಾಗಿ ಮತ್ತು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ಅದೂ ಅಲ್ಲದೆ ನಮ್ಮ ಕುಟ್ರುಪಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಕೂಡ ನಾನು 25 ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಗುರುತಿಸಿದ್ದಕ್ಕೆ ಅದು ನಮ್ಮ ಊರಿಗೆ ಕೊಟ್ಟ ಒಂದು ಸನ್ಮಾನ ಅಂತ ನಾನು ಭಾವಿಸ್ತೇನೆ.